ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿಂದು ನಡೆದಂತಹ ಸಾಮಾನ್ಯ ಸಭೆ ಹಾಲಿ ಹಾಗೂ ಮಾಜಿ ಮೇಯರ್ಗಳ ಮಾತಿನ ಸಮರಕ್ಕೆ ವೇದಿಕೆಯಾಯಿತು. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯವೇ ಎಂದು ಮಾಜಿ ಮೇಯರ್ ಕವಿತಾ ಸನಿಲ್ ಹಾಲಿ ಮೇಯರ್ನ ಪ್ರಶ್ನಿಸಿದ ಪ್ರಸಂಗವು ಸಭೆಯಲ್ಲಿ ನಡೆಯಿತು. ಹಾಲಿ ಮಾಜಿ ಮೇಯರ್ಗಳ ಮಾತಿನ ಚಕಮಕಿ, ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾದ ಸಾಮಾನ್ಯ ಸಭೆ. ಗುರುವಾರದಂದು ಮೇಯರ್ ಭಾಸ್ಕರ್ ಮೊಯ್ಲಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಂಡುಬಂದ ದೃಶ್ಯವಿದು. ಪಚ್ಚನಾಡಿ ಆಶ್ರಯ ಕಾಲೋನಿಯಲ್ಲಿ 1.5 ಸೆಂಟ್ಸ್ ಜಾಗದಲ್ಲಿದ್ದ ರಿಕ್ಷಾ ಚಾಲಕರೊಬ್ಬರ ಮನೆಯನ್ನ ಕೆಡವಿ ಹಾಕಲಾಗಿದೆ. ಆದರೆ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಅನಧಿಕೃತ ಕಟ್ಟಡಗಳು, ಮಸಾಜ್ ಪಾರ್ಲರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ. ನ್ಯಾಯಾಲಯದಿಂದ ಆದೇಶ ಆದ 52 ಕಟ್ಟಡಗಳ ತೆರವಿಗೆ ಕ್ರಮವಾಗಿಲ್ಲ. ಆದರೆ ಬಡಪಾಯಿಯ ಮನೆಯನ್ನ ನೆಲಸಮ ಮಾಡಿದ್ದು ಯಾಕೆ ಎಂದು ಕವಿತಾ ಸನಿಲ್ ಪ್ರಶ್ನಿಸಿದ್ರು. ಮೇಯರ್ ಭಾಸ್ಕರ್ಗೆ ಪ್ರತಿಕ್ರಿಯಿಸುತ್ತಾ, ನೀವು ಅಧಿಕಾರದಲ್ಲಿದ್ದಾಗ ತೆಗೆಸಬಹುದಿತ್ತಲ್ಲ ಎಂಬ ಪ್ರಶ್ನೆಗೆ ನಾನು ಮೇಯರ್ ಆಗಿದ್ದಾಗ ಸಾಕಷ್ಟು ದಾಳಿ ಕ್ರಮಗಳನ್ನ ಮಾಡಲಾಗಿದೆ ಎಂದು ಕವಿತಾ ಸನಿಲ್ ಉತ್ತರಿಸಿದ್ರು. ಅವರ ಮಾತುಗಳಿಗೆ ಪ್ರತಿಯಾಗಿ ಮೇಯರ್ ಭಾಸ್ಕರ್ ಮೊಯ್ಲಿ ಅವರು, ನೀವು ಏನೆಲ್ಲ ಮಾಡಿದ್ದೀರಿ ಎಂಬುದು ಗೊತ್ತಿದೆ ಎಂದು ಕೊಂಕು ಮಾತನಾಡಿದ್ರು. ಇದರಿಂದಾಗಿ ಕೆಲ ಕ್ಷಣ ಸಭೆಯು ಹಾಲಿ ಮತ್ತು ಮಾಜಿ ಮೇಯರ್ಗಳ ನಡುವೆ ಮಾತಿನ ಚಕಮಕಿಗೆ ಸಾಕ್ಷಿಯಾಯಿತು. ಕಳೆದ ಸಾಮಾನ್ಯ ಸಭೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ 112C ಅಡಿ ಮನೆ ನಂಬರ ನೀಡಿಕೆಗೆ ಸಂಬಂಧಿಸಿ ಇಂದು ಕೂಡ ಸದಸ್ಯರ ಆಕ್ಷೇಪಕ್ಕೆ ಕಾರಣವಾಯಿತು. ಕಳೆದ ಸಭೆಯಲ್ಲಿ ಮೇಯರ್ ಅವರು 112C ಅಡಿ 1000 ಚದರ ಅಡಿಯ ಮನೆಗಳಿಗೆ ಮನೆ ನಂಬರವನ್ನ ಸ್ಥಳ ಪರಿಶೀಲನೆ ಮಾಡಿ ಒದಗಿಸುವುದಾಗಿ ನಿರ್ಣಯ ಮಾಡಿದ್ರು. 1 ತಿಂಗಳಾದರೂ ಯಾರಿಗೂ ಮನೆ ನಂಬರ ನೀಡಿಲ್ಲ ಎಂದು ಪ್ರೇಮಾನಂದ ಶೆಟ್ಟಿ ಹಾಗೂ ಸುಧೀರ್ ಶೆಟ್ಟಿ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. 112C ಪ್ರಕಾರ ತಾತ್ಕಾಲಿಕ ಮನೆ ನಂಬರ್ ನೀಡುವ ಬಗ್ಗೆ, ಅಂದರೆ ವಿಶೇಷವಾಗಿ ಬಡ ಜನರ ಮನೆಗಳು, ಅಂದರೆ 500-400 ಸ್ಕ್ವೇರ್ ಫೀಟಿನ ಸಾಕಷ್ಟು ಮನೆಗಳು, ಅಂದರೆ ವಿದೌಟ್ ಲೈಸೆನ್ಸ್ ಪರವಾನಿಗೆ ಪಡೆಯದೆ ಕೆಲವು ಜಾಗಗಳಲ್ಲಿ ಕಟ್ಟಿರುವಂತದ್ದು ಉದಾಹರಣೆಗಳಿದೆ. ಬೇರೆ ಬೇರೆ ಕಾರಣಗಳಿಗೆ, ಅದು ಒಂದೇ ಅರ್ಥ ಅಲ್ಲ, ಪರವಾನಿಗೆ ಪಡೆದು ಕಂಪ್ಲೀಷನ್ ಪಡೆದ ಸಣ್ಣ ಪುಟ್ಟ ಮನೆಗಳು ಕಟ್ಟಿದ್ದಕ್ಕೆ ಅವರು ಈಗಾಗಲೇ ಪರವಾನಿ ಇದ್ದಕ್ಕೆ ಮನೆ ನಂಬರಿಗೆ ಅರ್ಜಿ ಹಾಕಿದ್ದಾರೆ, ತಡೆ ಹಿಡಿದ್ದಾರೆ. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿ ಪ್ರವೀಣ್ ಚಂದ್ರ ಕರ್ಕೇರ ಎಂಬುವರನ್ನ ಇತ್ತೀಚೆಗೆ ಅನಧಿಕೃತ ಹೋರ್ಡಿಂಗ್ ತೆರವು ವಿಚಾರದಲ್ಲಿ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪವು ಸಾಮಾನ್ಯ ಸಭೆಯಲ್ಲಿಂದು ಪ್ರತಿಧ್ವನಿಸಿತು. ಇನ್ನು ಪ್ರತಿಪಕ್ಷದ ಆಕ್ಷೇಪದ ಬಳಿಕ ಪಾಲಿಕೆಯಲ್ಲಿ ಅಧಿಕಾರಿಗಳ ಕೊರತೆ ಇರುವುದರಿಂದ ಈಗಾಗಲೇ ವರ್ಗಾವಣೆ ಮಾಡಿರುವ ಕಂದಾಯ ಅಧಿಕಾರಿಯನ್ನ ಮರು ನೇಮಕ ಮಾಡಬೇಕು ಎಂಬ ಲಿಖಿತ ಮನವಿಯೊಂದಿಗೆ ಪ್ರತಿಪಕ್ಷದ ಸದಸ್ಯರನ್ನ ಒಳಗೊಂಡ ನಿಯೋಗ ಸಚಿವರನ್ನ ಭೇಟಿಯಾಗಲು ನಿರ್ಣಯಿಸಲಾಯಿತು. ಈ ಸಂದರ್ಭ ಸಾಮಾನ್ಯ ಸಭೆಯಲ್ಲಿ ಉಪಮೇಯರ್ ಮೊಹಮ್ಮದ್ ಕೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಚಂದ್ರ ಆಳ್ವಾ, ನವೀನ್ ಡಿಸೋಜಾ, ರಾಧಾಕೃಷ್ಣ, ಲತಾ ಸಾಲ್ಯನ್, ಆಯುಕ್ತರಾದ ಮೊಹಮ್ಮದ್ ನಜೀರ್ ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.